ಹೇಳೋ ಹಾಗೆ ನಾನು ವಾತ ಮುದ್ರೆ, ವಾಯು ಮುದ್ರೆ. ಯಾಕಂದರೆ ವಾತದೋಷದಿಂದ ನೋವು ಬರೋದಿಲ್ಲ ಯಾವುದರಿಂದ, ವಾತದೋಷದಿಂದನೇ ಬರುವಂಥದ್ದು. ಸೊ ವಾಯು ಮುದ್ರೆ ಅಂತಂದ್ರೆ ಏನು ಹೇಳಿ, ನಿಮ್ಮ ತೋರ್ಬೆರಳನ್ನು ಹೀಗೆ ಹಿಡಿದ್ರೆ ಚಿನ್ಮುದ್ರೆ, ಟಿಪ್ಪಷ್ಟೇ ಹಿಡಿದ್ರೆ ಇದು ಚಿನ್ಮುದ್ರೆ, ಇದನ್ನು ಮಡಿಸಿ ಇದರ ಮೇಲೆ ಇಟ್ಟರೆ ಇದು ವಾಯುಮುದ್ರೆ. ವಾಯುಮುದ್ರೆ ಎಲ್ಲ ರೀತಿಯ ನೋವುಗಳಿಗೆ, ದೇಹದಲ್ಲಿ ಮನಸ್ಸಿನಲ್ಲಿ ಇರುವಂತಹ ನೋವುಗಳಿಗೆ, ಚಲನವಲನಗಳಿಗೆ, ಉಳಿದ ಬೆರಳೆಲ್ಲ ನೇರವಾಗಿರಬೇಕು. ಇಲ್ಲಿ ಇದು ಅಗ್ನಿ, ವಾಯು, ಆಕಾಶ, ಪೃಥ್ವಿ ಹಾಗೂ ಜಲ. ಇದರಲ್ಲಿ ನಾವು ಅಗ್ನಿ ತತ್ವ ಮತ್ತು ವಾಯು ತತ್ವ ಇದೆರಡನ್ನು ಫೋಲ್ಡ್ ಮಾಡಿ ಇಟ್ಟಿರೋವಂಥದ್ದು. ನೇರವಾಗಿ ಕೂತ್ಕೊಳ್ಳಿ, ಕಣ್ಣುಗಳು ಮುಚ್ಚಿರಲಿ, ಆಳವಾದ ಉಸಿರಾಟ. ಉಸಿರನ್ನು ಒಳ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದೆ ಬರಲಿ.